ಮಂಗಳೂರಿನ ಕುಂಟಿಕಾನದಲ್ಲಿರುವ ಎಜೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದಲ್ಲಿ ಬಿಜಿಎಸ್ ಗ್ಲೆನಿಗಲ್ಸ್ ಗ್ಲೋಬಲ್ ಆಸ್ಪತ್ರೆಯ ವೈದ್ಯರ ಸಹಭಾಗಿತ್ವದಲ್ಲಿ ಲಿವರ್ ಕೆಟ್ಟು ಹೋಗಿದ್ದ ವ್ಯಕ್ತಿಯೊಬ್ಬರಿಗೆ ಮೃತ ವ್ಯಕ್ತಿಯ ಯಕೃತ್ತನ್ನು ಕಸಿ ಮಾಡುವ ಶಸ್ತ್ರಚಿಕಿತ್ಸೆ ನಡೆಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಪಾರ್ಕ್ವೇ ಪಾಂಟೇನ ಅಂಗಸಂಸ್ಥೆಯಾಗಿರುವ ಬೆಂಗಳೂರಿನ ಬಿಜಿಎಸ್ ಗ್ಲೆನಿಗಲ್ಸ್ ಗ್ಲೋಬಲ್ ಹಾಸ್ಪಿಟಲ್ನ ಸಹಭಾಗಿತ್ವದಲ್ಲಿ ಎಜೆ ಆಸ್ಪತ್ರೆ ಸಂಶೋಧನಾ ಕೇಂದ್ರದಲ್ಲಿ ವೈದ್ಯರು ಮೃತ ದಾನಿಯಿಂದ ಪಡೆದ ಲಿವರ್ ಅನ್ನು ಬೆಂಗಳೂರಿನ ಸಾಫ್ಟ್ವೇರ್ ಉದ್ಯೋಗಿಯೊಬ್ಬರಿಗೆ ಯಶಸ್ವಿಯಾಗಿ ಕಸಿ ಮಾಡಿದ್ದಾರೆ. ಇದೇ ಮೊದಲ ಬಾರಿ ಮಂಗಳೂರಿನಲ್ಲಿ ಕೈಗೊಂಡ ಪ್ರಯತ್ನದಲ್ಲಿ ಎಜೆ ಆಸ್ಪತ್ರೆಯ ವೈದ್ಯರುಗಳು ಯಶಸ್ಸು ಸಾಧಿಸಿದ್ದಾರೆ. ಈ ಬಗ್ಗೆ ಎಜೆ ಆಸ್ಪತ್ರೆಯ ವೈದ್ಯಕೀಯ ನಿರ್ದೇಶಕರಾದ ಡಾ ಪ್ರಶಾಂತ್ ಮಾರ್ಲಾ ಅವರು ಮಾತನಾಡಿ, ಕರಾವಳಿಯಲ್ಲಿ ನಡೆದ ಮೊದಲ ಮೆದುಳು ನಿಷ್ಕ್ರಿಯಗೊಂಡ ದಾನಿಯ ಲಿವರ್ನ ಕಸಿ ಚಿಕಿತ್ಸೆಯಲ್ಲಿ ಯಶಸ್ವಿಯಾಗಿದ್ದೇವೆ. ಗ್ಲೆನಿಗಲ್ಸ್ ಗ್ಲೋಬಲ್ ಹಾಸ್ಪಿಟಲ್ನ ಕನ್ಸಲ್ಟೆಂಟ್ ಹೆಪಟೋಬಿಲಿಯರಿ ಮತ್ತು ಮಲ್ಟಿ ಆರ್ಗನ್ ಟ್ರಾನ್ಸ್ಪ್ಲಾಂಟ್ ಶಸ್ತ್ರಚಿಕಿತ್ಸರುಗಳಾದ ಡಾ ರಾಘವೇಂದ್ರ ಸಿವಿ ಮತ್ತು ಡಾ ಸುರೇಶ್ ರಾಘವಯ್ಯ, ಡಾ ದೀಪ್ತಿ ರಾಮಚಂದ್ರ ಹಾಗೂ ಸರ್ಜಿಕಲ್ ಗ್ಯಾಸ್ಟ್ರೋ ಎಂಟರಾಲಜಿಸ್ಟ್ಗಳಾದ ಡಾ ರೋಹನ್ ಶೆಟ್ಟಿ, ಡಾ ಅಶ್ವಿನ್ ಆಳ್ವ ಅವರುಗಳಿಂದ ಕೂಡಿದ್ದ ತಂಡವು ಯಶಸ್ವಿಯಾಗಿ ಶಸ್ತ್ರಚಿಕಿತ್ಸೆ ನೆರವೇರಿಸಿದೆ ಎಂದರು. ಮಹಿಳೆ ಮೃತಪಟ್ಟಿದ್ದರು, ಬ್ರೈನ್ ಡೆಡ್ ಆಗಿದ್ರು. ಅವರ ಮನೆಯವರು ಮುಂದೆ ಬಂದು ಆರ್ಗನ್ ಡೊನೇಷನ್ ಮಾಡಿದ್ರು. ಹಾಗೆ ಆ ಒಂದು ಆರ್ಗನ್ ಅನ್ನು ನಮ್ಮ ಈ ಪೇಷಂಟ್ ಅವರು ಲಿವರ್ ಡಿಸೀಸ್ ಇಂದ ಬಳಲ್ತಾ ಇದ್ರು, ಅವರಿಗೆ ಸಕ್ಸಸ್ಫುಲ್ ಆಗಿ ಟ್ರಾನ್ಸ್ಪ್ಲಾಂಟ್ ಮಾಡಿ ಅವರು ಈಗಾಗಲೇ ಒಂದೂವರೆ ತಿಂಗಳಾಯಿತು ಮನೆಗೆ ಹೋಗಿ. ನಾವು ಈಗ ಅವರು ಕಂಪ್ಲೀಟ್ ರಿಕವರ್ ಆದಮೇಲೆ ಈ ಪತ್ರಿಕಾಗೋಷ್ಠಿಯನ್ನು ನಾವು ಕರೆದಿದ್ದೇವೆ. ಪೇಷಂಟ್ ಹುಷಾರಾಗಿದ್ದಾರೆ. ಇದು ಪ್ರಥಮ ಬಾರಿಗೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆಗುವಂತ ಲಿವರ್ ಟ್ರಾನ್ಸ್ಪ್ಲಾಂಟ್ ಸರ್ಜರಿ. ಅನಂತರ ಕನ್ಸಲ್ಟೆಂಟ್ ಹೆಪಟೋಬಿಲಿಯರಿ ಮತ್ತು ಮಲ್ಟಿ ಆರ್ಗನ್ ಟ್ರಾನ್ಸ್ಪ್ಲಾಂಟ್ ಶಸ್ತ್ರಚಿಕಿತ್ಸಕ ಡಾ ರಾಘವೇಂದ್ರ ಸಿವಿ ಮಾತನಾಡಿ, ಮೆದುಳು ನಿಷ್ಕ್ರಿಯಗೊಂಡ ದಾನಿಯಿಂದ ಪಡೆದುಕೊಂಡ ಲಿವರ್ ಅನ್ನು ಇದೇ ಮೊದಲ ಬಾರಿಗೆ ಕರಾವಳಿ ಭಾಗದಲ್ಲಿ ಕಸಿ ಮಾಡಲಾಗಿದೆ. ಹಾಗೆಯೇ ಬೆಂಗಳೂರು ಹೊರತುಪಡಿಸಿ ರಾಜ್ಯದ ಇನ್ನಿತರ ಭಾಗಗಳಲ್ಲಿ ಬೆರಳೆಣಿಕೆ ಪ್ರಮಾಣದಲ್ಲಿ ಇಂತಹ ಕಸಿಗಳನ್ನು ಮಾಡಲಾಗುತ್ತದೆ. ಎಜೆ ಆಸ್ಪತ್ರೆಯ ವೈದ್ಯರ ಯಶಸ್ಸಿನ ಪ್ರಯತ್ನ ಈ ಭಾಗದವರಿಗೆ ಹೊಸ ಆಶಾಕಿರಣವಾಗಿದೆ ಎಂದರು. ಸರ್ಜನ್ಸ್ ಎಲ್ಲ ಫೆಸಿಲಿಟೀಸ್ ಇರುವಂಥ ಕಡೆ ಮಾತ್ರ ಮಾಡೋಕ್ಕಾಗತ್ತೆ. ಸೊ ಎಜೆ ಹಾಸ್ಪಿಟಲ್ನಲ್ಲಿ ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಇದ್ದಿದ್ದರಿಂದ ನಾವು ಈ ಹಾಸ್ಪಿಟಲ್ನ ಈ ಆಪರೇಷನ್ನ ಈ ಹಾಸ್ಪಿಟಲಲ್ಲಿ ಮಾಡೋದಕ್ಕೆ ಸಾಧ್ಯ ಆಯಿತು. ಆ್ಯಂಡ್ ಮುಂದೆ ಬರುವ ದಿನಗಳಲ್ಲಿ ಕೆಡವರಿಕ್ ಲಿವರ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡಿದ್ದೀವಿ. ಮುಂದೆ ಹೋಗ್ತಾ ಇನ್ನೂ ಒಂದಷ್ಟು ನಂಬರ್ಸ್ ಜಾಸ್ತಿ ಆದಮೇಲೆ ಪ್ರಾಬ್ಲಿ ಲಿವಿಂಗ್ ಡೋನರ್ ಲಿವರ್ ಟ್ರಾನ್ಸ್ಪ್ಲಾಂಟೇಷನ್ ಅಂದರೆ ರಿಲೇಟಿವ್ಸ್ನಲ್ಲೇ ಒಂದು ಅರ್ಧ ಭಾಗ ಲಿವರ್ ತಗೊಂಡು ಆಪರೇಷನ್ ಮಾಡುವಂಥದ್ದು. ಸೊ ಅದನ್ನು ಮಾಡುವ. ಈ ಸಂದರ್ಭ ಮಾಧ್ಯಮಗೋಷ್ಠಿಯಲ್ಲಿ ವೈದ್ಯರುಗಳಾದ ಡಾ ಆನಂದ್, ಡಾ ಸಂದೀಪ್ ಉಪಸ್ಥಿತರಿದ್ದರು. ನಾಗರಾಜ್, ವಿ4 ನ್ಯೂಸ್ 24/7 ಮಂಗಳೂರು.